ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಜ್ಯದ ರೈತರ ಆತ್ಮಹತ್ಯೆ ಪ್ರಕರಣ ಹೆಚ್ಚುತ್ತಾ ಇರುವಂತ ವಿಚಾರ, ಈ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಕರೆ ಮಾಡಿ ಮಾತಾಡಬಹುದು. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ನ ಮುಂದೆ ಬರುತ್ತೆ. ವೆಂಕಪ್ಪ ಗೌಡ್ರೆ, ಒಂದು ಹೇಳಿದ್ರಿ ನೀವು, ನಾವು ಸರಕಾರ ಏನು ನಾವು ಎಡವಲಿಲ್ಲ ಈ ವಿಚಾರದಲ್ಲಿ, ಒಂದು ಹಂತದಲ್ಲಿ ಹೋಗ್ತಾ ಇದೆ, ಇದು ಸಹಜ ಪ್ರಕ್ರಿಯೆ ಅಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ರಿ. ಒಂದು, ನಿಮ್ಮ ಸರಕಾರ ಸಂವೇದನೆಯನ್ನ ಕಳೆದುಕೊಂಡ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಒಬ್ರು ಸಚಿವರು ಕೊಟ್ಟರು. ರೈತರು ಆತ್ಮಹತ್ಯೆ ಮಾಡು ಕೇವಲ ಸಾಲಬಾಧೆ ಅಥವಾ ಕಬ್ಬಿನ ಸಮಸ್ಯೆಯಿಂದ ಅಲ್ಲ, ಲವ್ ರೀಸನ್ ಇಂದಾಗಿ ಸುಸೈಡ್ ಮಾಡಿಕೊಂಡದ್ದು ಕೂಡ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಅಂತ ದಾಖಲಾಗ್ತಾ ಇದೆ. ಸೊ ಇಂಥ ಸ್ಟೇಟ್ಮೆಂಟ್ ಅನ್ನ ಒಬ್ರು ಸಚಿವರ ಬಾಯಿಯಿಂದ ನಿರೀಕ್ಷೆ ಮಾಡಬಹುದಾ? ನೋಡಿ, ಜನರಲೈಸ್ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಒಬ್ಬ ಸಚಿವರು ಏನಾದ್ರು ಒಂದು ಮಾತನ್ನು ಹೇಳ್ತಾರೆ ಅಂತ ಹೇಳಿದರೆ, ಅದು ಕೂಡ ಒಬ್ಬ ಲಾ ಮಿನಿಸ್ಟರ್ ಹೇಳ್ತಾರೆ ಅಂತ ಹೇಳಿದರೆ, ಅವರಿಗೆ ಅವರದೇ ಆಗಿರತಕ್ಕಂಥ ಒಂದು ಮಾಹಿತಿ ಸಿಕ್ಕಿರಬಹುದು. ಆ ಮಾಹಿತಿ ಸಿಕ್ಕಿದ ಆಧಾರದ ಮೇಲೆ ಸುಸೈಡ್ ಮಾಡಿಕೊಂಡು ಸಾಯ್ತಾರೆ ಅಂತಾದ್ರೆ, ನಾನು ಸಾರಾಸಗಟವಾಗಿ ಅವರು ಹೇಳಿರತಕ್ಕಂಥದನ್ನ ಒಂದು ಕೇಸಿಗೆ ಹೇಳಿರಬಹುದು. ಅವರು ಎಲ್ಲ ಕೇಸುಗಳಿಗೆ ಅವರು ಹೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ ರೀತಿ ಮಾಹಿತಿ ಬಂದಿರುವಂತ ಕಾರಣಕ್ಕಾಗಿ ಅವರು ಅವರದೇ ಆಗಿರತಕ್ಕಂಥ ವಿಚಾರದಲ್ಲಿ ಬಂದಿರತಕ್ಕಂಥದ್ದಕ್ಕೆ ಹೇಳಿರಬಹುದು. ಎಲ್ಲವರು ಆ ರೀತಿಯಲ್ಲಿ ಅಲ್ಲ, ಅದಲ್ಲ ಅಂತ ನಾವು ಹೇಳಬಹುದು. ಸುಸೈಡ್ ಸಾಲಬಾಧೆ ಆಗಿರಬಹುದು. ಜನರ ಆಕ್ರೋಶ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ, ಯಾವುದೋ ಒಂದು ದೇಶದಲ್ಲಿ ಜನ ಬರಗಾಲ ಬಂದು ಸಾಯ್ತಾ ಇರಬೇಕಾದ್ರೆ ತಿನ್ನೋದಕ್ಕೆ ಬ್ರೆಡ್ ಇಲ್ಲ ಬ್ರೆಡ್ ಇಲ್ಲ ಅಂತ ಹೇಳಿದಕ್ಕೆ ಅಲ್ಲಿಯ ರಾಣಿ ಹೇಳಿದ್ಲಂತೆ, ಬ್ರೆಡ್ ಇಲ್ಲದಿದ್ರೆ ನೀವು ಕೇಕ್ ತಿನ್ನಿ ಅಂತ. ಸೊ ಅಂತದೇ ಪರಿಸ್ಥಿತಿ, ಅಂತದೇ ಸ್ಟೇಟ್ಮೆಂಟ್ಗಳು ನಿಮ್ಮ ಸಚಿವರ ಬಾಯಿಂದ ಬರ್ತಾ ಇದೆ. ಅಂತದೇ ಸ್ಟೇಟ್ಮೆಂಟ್, ಅಂತದೇ ದಾರಿಯಲ್ಲಿ ನಿಮ್ಮ ಸರ್ಕಾರ ಸಾಕ್ತಾ ಇದೆ. ಇಲ್ಲ ಹಾಗೆ ಇಲ್ಲ. ಅವರು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್. ಎಲ್ಲ ಸಚಿವರಿಗಿಂತಲೂ ಸಾಧಾರಣ ನಾವು ನೋಡಿದ ಪ್ರಕಾರ ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ ಅವರಿಗೆ. ಹಾಗೆ ಮಾತಾಡಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಅದನ್ನೇ ಹೇಳಿದ್ರು, ಒಂದು ವಿಚಾರದಲ್ಲಿ ಅವರು ಹೇಳಿರ್ಬೋದು, ಬಿಟ್ಟರೆ ಬೇರೆ ಹೇಳಲಿಕ್ಕೆ ಅಲ್ಲ. ಅದು ತಿಳ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಇವರು, ಅವರು ತಿಳ್ಕೊಳ್ಳಿಕ್ಕೆ ಆ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ನೋಡಿ, ಈಗ ಪ್ರತಿ ರೈತನ ಮನೆಗೆ ಅವರು ಹೋಗುವಾಗಿಲ್ಲ, ಅವರು ವರದಿಯನ್ನ ತರಿಸ್ಕೊಳ್ಬೇಕಾಗ್ತದೆ. ಕೃಷಿ ಸಚಿವರು ಅಂತ ಒಬ್ರು ರಾಜ್ಯಕ್ಕಿದ್ದಾರೆ, ಯಾರು ಅಂತ ಆದ್ರೂ ನೆನಪು ಉಳಿಯದಂತ ಪರಿಸ್ಥಿತಿ ಇದೆ ರಾಜ್ಯದ ಜನಕ್ಕೆ. ಯಾಕೆ ಹೀಗಾಗಿದೆ ನೋಡಿ? ಕೃಷಿ ಸಚಿವರು ಯಾರು ಅಂತ ನಾವು ಜನರೆಲ್ಲ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಜನ. ನೋಡಿ, ಕೃಷ್ಣ ಬೈರೇಗೌಡರು ಅಂತ ಒಬ್ರು ಸಚಿವರು ಇದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ನೋಡಿ, ಕರ್ನಾಟಕದಲ್ಲಿ ಸಚಿವರುಗಳು ಏನಂತ ಹೇಳಿದ್ರೆ ಪ್ರಚಾರಕ್ಕಾಗಿ ಕೆಲಸ ಮಾಡತಕ್ಕಂಥ ಜನ ಇಲ್ಲ. ಕೇಂದ್ರದಲ್ಲಿ ಪ್ರಚಾರಕ್ಕಾಗಿ ಮಾಡತಕ್ಕಂಥ ಜನ ಇಲ್ಲ. ಅವರದೇ ಆಗಿರತಕ್ಕಂಥ ಕೆಲಸವನ್ನು ಅವ್ರು ನಸೀರ್ ಸಾಬ್ರು ಅಂತ ಒಬ್ರು ಮಂತ್ರಿ ಇದ್ರು, ಅವರು ಪ್ರಚಾರ ತಗೊಂಡದ್ದಲ್ಲ, ಕೆಲಸದಿಂದ ಪ್ರಚಾರ ಸಿಕ್ಕಿದ್ದವರಿಗೆ ಬೋರ್ವೆಲ್ ತೆಗೆಸುವುದರ ಮೂಲಕ ಕೃಷ್ಣ ಬೈರೇಗೌಡರು ಇಂಥ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಅವರು? ನೋಡಿ, ಈಗ ಯಾವ್ದು ಅಗತ್ಯತೆ ಇದೆ ಅವರ ತಂದೆ ಬೈರೇಗೌಡರು ಕೂಡ ಮಂತ್ರಿಗಳಾಗಿದ್ದಾರೆ. ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಉಡುಪಿಯಿಂದ. ತಮ್ಮ ಹೆಸರು ಹೇಳಿ. ರಘು. ಹಲೋ, ಏನಪ್ಪ ರಘು ಬಂಡದು. ರಘು ಅವರೇ ಮಾತಾಡಿ, ಏನ್ ಹೇಳ್ತೀರಿ? ಏನಿಲ್ಲ. ಅಲ್ಲಲ್ಲ, ಇವ್ರೀಗ ನಮ್ಮ ವೆಂಕಪ್ಪ ಗೌಡ ಹೇಳಿದ್ರಲ್ಲ, ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಳ್ಳಿ ರಘು ಅವರೇ. ಟಿವಿಯ ಧ್ವನಿಯನ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆಲ್ಲ ಇವ್ರು ಹೇಳಿದ್ರಲ್ಲ, ಈಗ ಅದು ರೈತರ ಸಾಯುವ ವಿಷಯದಿಂದ ಇವ್ರು ಹೇಳಿದ್ರಲ್ಲ, 83ರಿಂದ 84ರಿಂದ ಅಂತ ಹೇಳಿ. ಹಾಗಾದ್ರೆ ಇದುವರೆಗೂ ರೈತರೆಲ್ಲ ಸತ್ತಿದ್ದು ಯಾವ ವಿಷಯದಿಂದ? ಅಲ್ಲಲ್ಲ, ಅವರೇ ಹೇಳಿದಲ್ಲ. ಎಸ್ ಸರ್, ರಘು ಅವರ ಧನ್ಯವಾದಗಳು. ಬಹುಶಃ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸರ್. ಅದೇ ನಾನು ಕೇಳುವಂತದ್ದು, ಇವರ ಮಂತ್ರಿಗಳು, ಕೃಷಿ ಸಚಿವರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅವರು ಸೆಷನ್ಗೆ ಬರ್ತಾರಾ, ಸೆಷನ್ ನಲ್ಲಿ ಇದಾರಾ, ಅಥವಾ ಇಂಥ ಸಂದರ್ಭದಲ್ಲೂ ಮಾತಾಡೋದಿಲ್ಲ ಆದ್ರೆ ಅವರು ಏನು ಸಚಿವರು? ಇಂಥ ಪ್ರಶ್ನೆಗಳು ಬರುತ್ತೆ. ಆದ್ರೆ ನೀವು ಬಹಳ ಮೃದು ಇದೀರಿ ಅಂತ ನನಗೆ ಅನಿಸುವಂಥದ್ದು. ಏನಿಲ್ಲ, ನಾವು ಹೇಗೆ ಮೃದು ಇದ್ದೇವೆ ಅಂತ ಹೇಳುದು? ಇಡೀ ಬೆಳಗಾಂ ಅಧಿವೇಶನದಲ್ಲಿ ಪ್ರಾರಂಭ ಆದದ್ದೇ ನಮ್ಮಿಂದ. ಮೃದು ಅಂತ ಪ್ರಶ್ನೆ ಏನಿಲ್ಲ. ಈಗ ಇವರ ಹೇಳಿಕೆಗಳು ಅಥವಾ ಮಂತ್ರಿಗಳ ಹೇಳಿಕೆಗಳು ಅದನ್ನು ತಿರುಚುವಂಥ ರೀತಿಯಲ್ಲಿ ಇರುವಂಥದ್ದು. ಆದ್ದರಿಂದ ನಾವು ಇವರಿಗೆ ಒಂದ್ಸಲ ಇವರು ಒಪ್ಕೊಂಡಿದ್ದಾರೆ, ವಿಧಾನಾಧಿವೇಶನದಲ್ಲಿ ನಮಗೆ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಪುನಃ 2 ವಾರ ಅಧಿವೇಶನ ಉಂಟು,
ನಾವು ಅದರಲ್ಲಿ ಪುನಃ ಆ ವಿಷಯವನ್ನು ತೆಗೆದುಕೊಳ್ಳಿಕ್ಕೆ ಒಂದೇ ಸಲಕ್ಕೆ ಎಲ್ಲವೂ ಆಗ್ತದೆ ಅಂತ ಇಲ್ಲ. ಆದ್ದರಿಂದ ಹಾಸ್ಯಾಸ್ಪದವಾದಂಥ ರೀತಿಯಲ್ಲಿ ಅವನ ಯಾರು ಯಾತಕ್ಕೆ ಸಾಯ್ತಾ ಇದ್ದಾರೆ ಅದು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳುವ ನಮ್ಮ ಸರ್ಕಾರ ಆದ್ರೂ ಕೂಡ ಯಾರೇ ಆದ್ರೂ ಸಾಯುವಂಥದ್ದು, ಪ್ರಾಣ ಹೋಗುವಂಥದ್ದು. ಆದ್ರಿಂದ ಅದನ್ನ ಲವ್ ಜಿಹಾದ್ ಅಂತ ಹೇಳುವಂಥದ್ದು ಅಥವಾ ಲವ್ ಅಫೇರ್ ಅಂತ ಹೇಳುವಂಥದ್ದು ಅದು ಸಾಧುವಾದಂಥ ವಿಚಾರವಲ್ಲ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ಮಹೇಶ್ ಅಂತ ಮಂಗಳೂರಿಂದ ಮಾತಾಡ್ತಿದ್ದೆ. ಸರ್ ಮಾತಾಡಿ ಮಹೇಶ್ ಅವರೇ, ಏನ್ ಹೇಳ್ತೀರಿ? ಒಬ್ಬ ರೈತ ತನ್ನ ಬೆಳೆಗೆ ಬೆಂಕಿ ಕೊಟ್ಟು ಸಾವನ್ನಪ್ಪಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರಿಗೆ ಪರಿಹಾರ ರೀತಿಯಲ್ಲಿ ಹಣ ಕೊಟ್ರೆ ಬಾಕಿ ಉಳಿದ ರೈತರು ಕೂಡ ಇದೇ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ. ಇದು ಇವರಿಗೆ ರೈತರ ಮೇಲಿರುವ ಕಾಳಜಿಯನ್ನು ತೋರಿಸ್ತದೆ. ಇದೇ ಮುಖ್ಯಮಂತ್ರಿಗೆ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಒಬ್ಬ ಗೋಕಲ್ಲ ಪೊಲೀಸ್ ಅವರ ಗುಂಡಿಗೆ ಬಲಿಯಾದಾಗ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಲ್ಲ, ಆಗ ಇನ್ನೊಬ್ಬ ಗೋಕಲ್ಲ ಪೊಲೀಸರ ಗುಂಡಿಗೆ ಬಲಿಯಾಗ್ಲಿಕ್ಕೆ ಹೋಗುದಿಲ್ವಾ? ಎಸ್ ಮಹೇಶ್ ಅವರೇ, ಧನ್ಯವಾದಗಳು. ಸರ್ ಕ್ವಶನ್ ನಿಮಗೆ, ಅಂದ್ರೆ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಒಬ್ಬ ರೈತ ಸುಸೈಡ್ ಮಾಡ್ಕೊಂಡು ಸತ್ತಾಗ ಹೇಳಿದ್ರು ಆತ್ಮಹತ್ಯೆ ಮಾಡಿದ್ರೆ ನಾವು ಪ್ರೇರೇಪಣೆ ಕೊಟ್ಟಾಗ ಆಗತ್ತೆ, ಅದಕ್ಕೆ ಪರಿಹಾರವನ್ನ ಕೊಟ್ರೆ. ಆದ್ರೆ ಗೋಕಳ್ಳನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಂತ ಉದಾಹರಣೆ ಇದೆ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಮಾತಾಡ್ಲಿಲ್ಲ, ರೈತರ ವಿಚಾರದಲ್ಲಿ ಮಾತ್ರ ಲಘುವಾಗಿ ಮಾತಾಡ್ತಾರೆ ಅಂತ ಮಹೇಶ್ ಅವರು ಮಾತಾಡಿದ್ರು. ಇದು ಭಾವನಾತ್ಮಕವಾಗಿ ಮಾತಾಡತಕ್ಕಂಥ ವಿಚಾರ, ಇದು ತಪ್ಪು. ನಾವು ಒಬ್ಬ ತಪ್ಪಿತಸ್ಥ ಏನಿದಾನೋ ಅವನನ್ನ ಜಾತಿಯಲ್ಲಿ ಅವನನ್ನ ಕೋಮಿನಲ್ಲಿ ನಾವು ನೋಡಬಾರ್ದು. ಒಬ್ಬ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಅವ ಮನುಷ್ಯ ತಪ್ಪು ಮಾಡಿದಾನೆ ಅಂತ ಇಟ್ಕೊಳ್ಬೇಕು. ಒಬ್ಬ ಮುಸ್ಲಿಂ ತಪ್ಪು ಮಾಡಿದಾನೆ, ಒಬ್ಬ ಹಿಂದೂ ತಪ್ಪು ಮಾಡಿದಾನೆ, ಒಬ್ಬ ಕ್ರಿಸ್ತ ತಪ್ಪು ಮಾಡಿದಾನೆ ಅಂತ ಹೇಳುವಂತ ವಿಚಾರಗಳು ಬರಬಾರದು. ಇವರು ಗೋಕಳ್ಳ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದನ್ನ ಫೈರಿಂಗ್ ಅಂತ ಹೇಳ್ಕೊಂಡು ಇಟ್ಕೊಳ್ಬೇಕು. ರೈತನ ಮೇಲೆ ಫೈರಿಂಗ್ ಆದ್ರೂ ನೋಡಿ ಕೊಡ್ತೇವೆ. ಏನು ಕಾನೂನಿನ ಇರುವಷ್ಟು ಕಾಳಜಿ ಸರ್ಕಾರಕ್ಕೆ ಇಲ್ಲ ಅಂತ ನನಗನಿಸ್ತಾ ಇದೆ. ಕೆಪಿಸಿಸಿ ಹೇಳ್ತಾ ಇದೆ, ನಿಮ್ಮ ಕೆಪಿಸಿಸಿ ಪರಮೇಶ್ವರರ ಅಧ್ಯಕ್ಷರು ಅವರು ಹೇಳ್ತಾ ಇದ್ದಾರೆ, ನಾವು ಪ್ರತಿ ತಾಲೂಕಿಗೆ ಹೋಗ್ತೇವೆ, ಯಾರು ಸುಸೈಡ್ ರೈತ ಯಾರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಅವರ ಮನೆಯ ಬಗ್ಗೆ, ಅವರ ಮನೆಯ ಹಿನ್ನೆಲೆಯ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಕೆಪಿಸಿಸಿಯ ಮೂಲಕ ಮಾಡ್ತೀವಿ. ಸರ್ಕಾರಕ್ಕೆ ಈ ಬದ್ಧತೆ, ಸರ್ಕಾರಕ್ಕೆ ಯೋಚನೆ ಇಲ್ವಲ್ಲ. ಕೆಪಿಸಿಸಿ ಮಾಡಬೇಕು, ಸರ್ಕಾರ ಮಾಡಬೇಕು, ಬಿಜೆಪಿ ಮಾಡಬೇಕು, ಸರ್ಕಾರ ಮಾಡಬೇಕು, ಯಾರು ಮಾಡಬೇಕು? ನೋಡಿ, ಪರಮೇಶ್ವರ್ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅದು ಒಳ್ಳೆಯ ಸಜೆಷನ್ ಇರಬಹುದು. ಸರ್ಕಾರ ಏನ್ ಮಾಡ್ತಾ ಇದೆ? ಅದನ್ನ ಎಕ್ಸೆಪ್ಟ್ ಮಾಡ್ಯಾರು, ಸರ್ಕಾರ ಎಕ್ಸೆಪ್ಟ್ ಮಾಡಬಹುದು. ಸರ್ಕಾರ ಇವತ್ತಿಂದ ನಾಳೆ, ಇವರು ಹೇಳಿದಾಗ ಇವತ್ತಿಂದ ನಾಳೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಕ್ರಮ ವಹಿಸಿಕೊಳ್ಳಬಹುದು ಅನ್ನುವಂಥ ಭಾವನೆಗಳು ಪಕ್ಷ ಮತ್ತು ಆಡಳಿತ ಒಟ್ಟಿಗೂ ಸೇರಿಕೊಂಡು ಮಾಡಬಹುದು ಅನ್ನುವಂಥ ನಮ್ಮ ಒಂದು ವಿಚಾರ. ಆದ್ರೆ ಈ ಹೊರಗಡೆಯಿಂದ ಏನು ದೂರುವಂಥದ್ದು, ಪ್ರತಿಭಟನೆ ಮಾಡತಕ್ಕಂಥದ್ದು ಇದ್ದದೆ. ಇವತ್ತು ನಾನು ಹೇಳ್ತೀನಿ, ರವಿ ಏನು DC ಜಿಲ್ಲಾಧಿಕಾರಿ ಆಗಿದ್ದಂತ ರವಿ ಕೊಲೆ ಆಯ್ತು ಅಂತ ಹೇಳಿದ್ರಲ್ಲ, he has been committed suicide ಅನ್ನುವಂಥದ್ದನ್ನ ವರದಿ ಬಂತು. ಈಗ CBIಗೆ ಹೋಗಬೇಕು ಅಂತ ಆಯ್ತು, CBIಯಲ್ಲಿ ಬಂತು. ಇದು ಭಾರಿ ದೊಡ್ಡ ಕೊಲೆನೇ ಆಯ್ತು, ಸರ್ಕಾರನೇ ಕೊಲೆ ಮಾಡಿತ್ತು. 44 ಸಲ ಫೋನ್ ಮಾಡಿದ್ರು ಅಂತ ಸಿದ್ದರಾಮಯ್ಯ CBI ರಿಪೋರ್ಟ್ ಅಲ್ಲಿ ಇಲ್ಲ 44 ಸಲ ಫೋನ್ ಮಾಡಿದ್ದು. ಅದು ಇರ್ಲಿ, ಅದು ಬರಬಹುದು. ಇನ್ನು ಫುಲ್ ಫ್ಲೆಜ್ಡ್ ಇದು ರಿಪೋರ್ಟ್ ಬರಬೇಕು. ಒಂದು ಕ್ಲೂ ಕೊಟ್ಟಿದ್ದಾರೆ ಅಷ್ಟೇ, ಏನು ಆತ್ಮಹತ್ಯೆ ಅನ್ನುವಂಥ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿದ್ರು, ಸದನಕ್ಕೆ ಸುಳ್ಳು ಹೇಳಿದ್ರು ಅಂತ ನಾವು ತಿಳ್ಕೊಳ್ಬೇಕು. ಸುಳ್ಳು ಸಿದ್ದರಾಮಯ್ಯರವರಂತೂ ಹೇಳಲಿಕ್ಕಿಲ್ಲ. ಅವರು ಕೂಡ ನೋಡಿ, ಫೈನಲ್ ರಿಪೋರ್ಟ್ ಬರಲಿ. ಫೈನಲ್ ರಿಪೋರ್ಟ್ ಬರುವಾಗ ನನಗೆ ಬೇಕಾದಂತದ್ದು ಕೃಷಿ ಬೆಲೆ ಆಯೋಗ ಅಂತ ಒಂದು ಮಾಡಿದ್ರಿ, ಬಜೆಟ್ ನಲ್ಲಿ ಘೋಷಣೆ ಆಯ್ತು. ಏನಾಯ್ತು? ಇಲ್ಲಿವರೆಗೆ ಜಾರಿ ಆಗ್ಲಿಲ್ಲ. ಅದು ಒಳ್ಳೆ ಯೋಜನೆ, ಸಿದ್ದರಾಮಯ್ಯ ಅವರ ದೂರದೃಷ್ಟಿ ಯೋಜನೆ ಕೃಷಿ ಬೆಲೆ ಆಯೋಗ. ಏನಾಯ್ತು ಅಂತ ಪ್ರಶ್ನೆ ನೋಡಿ. ಅದಕ್ಕೂ ರೈತ ತಾನು ಬೆಳೆದಂತ ಏನು ತರಕಾರಿಯೋ ಅಥವಾ ತಾನು ಬೆಳೆದಂತ ಬೆಳೆಗೆ ರೇಟ್ ನಿಗದಿ ಮಾಡುವಂತದ್ದು ಬ್ರೋಕರ್ ಅಂತಾದ್ರೆ ಏನು ಸರ್ಕಾರ ನಡೀತಾ ಇದೆ? ಅದಕ್ಕೂ ಕೂಡ ಈಗ ವಿರೋಧ. ಇವತ್ತು ಪತ್ರಿಕೆಗಳಲ್ಲಿ ನೋಡಿದ ಪ್ರಕಾರ ಅದನ್ನು ಕೂಡ ಮಾಡಬಾರದು, ಅದು ವಿರೋಧ ಆಗ್ತದೆ. ಯಾಕೆಂದ್ರೆ ರೈಸ್ ಹಾಕೊಂಡು ಹೋಗತಕ್ಕಂಥ ಸಂದರ್ಭದಲ್ಲಿ ಇವರು ಅದನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಅದಕ್ಕೂ ಬರ್ತಾ ಇದ್ದಾವೆ. ರಾಜಕೀಯದಲ್ಲಿ ಇರುವಂತವರು ಕೃಷಿಕರು ಏನು ಪರಿಹಾರ? ಈಗ ನಮ್ಮ ಒಂದು ಅಭಿಪ್ರಾಯಗಳೇನಂತಂದ್ರೆ, ಈ ರೀತಿ ಯಾವ ರೈತನು ಕೂಡ ಸುಸೈಡ್ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನಾವು ಕೂಡ ಕೈ ಮುಗಿದವರ ಹತ್ರ ಕೇಳಿಕೊಳ್ತೇವೆ. ರೈತರುಗಳು ಡೆಸ್ಪರೇಟ್ ಆಗಬಾರದು. ಒಂದ್ ಸಂದರ್ಭದಲ್ಲಿ ಕಷ್ಟ ಬರ್ತದೆ, ಒಂದ್ ಸಂದರ್ಭದಲ್ಲಿ ಮಳೆ ಬರುವುದಿಲ್ಲ.
ಆ ಸಂದರ್ಭದಲ್ಲಿ ಸೊ ಈ ಸಲ ಮುಂಗಾರು ಕೂಡ ಕೈ ಕೊಡುವ ಸೂಚನೆ ಕಾಣ್ತಾ ಇದೆ. ಸೊ ಆತಂಕ ಇಲ್ವಾ ವೆಂಕಪ್ಪ ಗೌಡ್ರೆ? ಆತಂಕ ಇದೆ, ಆತಂಕ ಕಾಣಿಸ್ತಾ ಇದೆ. ಮುಂದೆ ಇದು ಹೆಚ್ಚಾಗಬಹುದು. ಆತಂಕ ಇದೆ. ಅದಕ್ಕೆ ರೈತರ ಹತ್ರ ನಾವು ವಿನಂತಿಯನ್ನು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುದಲ್ವಾ? ಅಲ್ಲ, ರೈತರ ಹತ್ರ ಗುಡ್ಡಕ್ಕೆ ಬೆಂಕಿ ಬಿದ್ದ ನಂತರ ಬಾವಿ ತೋಡುವಂತ ಕೆಲಸ ಆಗಬಾರದು. ಸರ್ಕಾರ ರೈತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ. ಇವತ್ತಲ್ಲರ ನಾಳೆ ಈಗ ಇಷ್ಟ ತನಕ ನಾವು ಮಾಡಿಕೊಂಡು ನಮ್ಮ 2 ವರ್ಷದ ಅವಧಿಯಲ್ಲಿ ನಾವು ರೈತರ ಪರವಾಗಿ ಬೇಕಾದಷ್ಟು ಯೋಜನೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ರೈತರ ಪರವಾಗಿ ನಾವು ಇದ್ದೇವೆ ಅನ್ನುವಂಥದ್ದನ್ನ ರೈತರು ತಿಳ್ಕೊಳ್ಬೇಕು. ಇಲ್ಲ, ಕೆಲಸ ಮಾಡ್ಕೊಂಡು ಕಡೆಯಲ್ಲಿ ಮುಂಗಾರು ಕೈ ಕೊಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ ನಮಗೆ ಅರ್ಥ ಆಗ್ತಾ ಇಲ್ಲ. ಜಾಸ್ತಿ ಆಗಬಹುದು ಅನ್ನುವಂತ ಆತಂಕ ಒಂದು ಕಡೆಯಲ್ಲಿ ಕಾಡ್ತಾ ಇದೆ. ಒಂದು ದಿನದಲ್ಲಿ 7 ಜನ ಸತ್ರು ಅಂತ ಹೇಳಿದ್ರೆ ಮತ್ತೆ ಆತಂಕ ಇದೆ. ಸೊ ಸರ್ಕಾರ ಇನ್ನು ಸೆಷನ್ ಅದು ಇದು ಅಂತ ನೀವು ರೈತರು ಅಂತ ಹೇಳಿದ್ರೆ ಆ ಭಾಗದವರು ಮಾತ್ರ ರೈತರು ಅಂತ ನೀವು ತಿಳ್ಕೊಂಡಿದ್ದೀರಿ. ನಮ್ಮ ಭಾಗದಲ್ಲಿ ರೈತರಿದ್ದಾರೆ. ಕಸ್ತೂರಿ ರಂಗನ್ ವರದಿ ನಿಮಗೆ ನಾನು ತರತಕ್ಕಂಥದ್ದು, ನಾವು ಕೂಡ ರೈತರೇ. ಕಸ್ತೂರಿ ರಂಗನ್ ವರದಿಯಿಂದ ನಮಗೆ ತೊಂದರೆ ಆಗ್ತದೆ, ನಾವೆಲ್ಲ ಒಕ್ಕಲೆದ್ದು ಹೋಗಬೇಕು ಅನ್ನುವಂಥ ಅನಿವಾರ್ಯತೆ ಇರ್ತದೆ ಅನ್ನುವಂಥ ಸಂದರ್ಭಗಳು ಬಂದಾಗ ರೈತರ ಪರವಾಗಿ ನಿಂತು ಹೋರಾಟವನ್ನ ಸಾವಿರ ಜನ ಸೇರಿಸಿ ಹೋರಾಟವನ್ನ ಮಾಡಿದ್ದೇವೆ. ಅದನ್ನ ನಮ್ಮ ಸರ್ಕಾರದ ಗಮನಕ್ಕೆ ನಾವು ಸರ್ಕಾರದಲ್ಲಿ ಭಾಗಿಯಾಗಿದ್ರು ಕೂಡ ಸರ್ಕಾರಕ್ಕೆ ವಿರುದ್ಧ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಪ್ರತಿಭಟನೆ ಮಾಡದೆ ನಾವು ಹಿಂದೆ ನಿಲ್ಲಿಲ್ಲ. ನಾವು ಪ್ರತಿಭಟನೆ ಜೊತೆಗೆ ಸೇರಿಕೊಂಡು ನಮ್ಮ ಸಚಿವರುಗಳ ಗಮನವನ್ನು ಹರಿಸಿ ಅದಕ್ಕೆ ಸರಿಯಾದ ಸೂಕ್ತವಾದ ಕ್ರಮವನ್ನು ನಾವು ತಗೊಂಡಿದ್ದೇವೆ. ಹಾಗಾಗಿ ನಮ್ಮ ಒಂದು ನಿರೀಕ್ಷೆ ಈ ಸೆಷನ್ ಮುಗಿದ ತಕ್ಷಣ ಈ ಸೆಷನ್ ಮುಗಿದ ತಕ್ಷಣ ರೈತರ ಪರವಾಗಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಇವಾಗ ಏನು ಅದನ್ನ ಒಂದು ಸಮಿತಿಯನ್ನ ಮಾಡ್ಕೊಂಡು ಏನು ಮಾಡಿದಾರೆ, ವರದಿಗಳನ್ನ ತೆಗೆದುಕೊಂಡು ಅದಕ್ಕೆ ಕ್ರಮ ತಗೊಳ್ಬಹುದು ಅನ್ನುವಂತ ನಮ್ಮ ಭಾವನೆಗಳಿರ್ತವೆ. ಆ ಜೊತೆಗೆ ಒಂದು ಹಂತದಲ್ಲಿ ಏನಾರು ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಅವರ ಸಮಸ್ಯೆಗಳನ್ನ ಆಲಿಸಿ ಯಾವ ಉದ್ದೇಶಕ್ಕಾಗಿ ಒಬ್ಬ ರೈತ, ಈಗ ಕೆಲವು ನಮಗೆ ಕಾಣ್ತದೆ, ಬೋರ್ವೆಲ್ ತೆಗೆದವನಿಗೆ ನೀರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎಸ್ ಕಮಿಟೆಡ್ ಸೂಸೈಡ್ ಅಂತ ಹೇಳಿದ್ರೆ ಅವ ಸಾಲ ಬಾಧೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಬಹುಶಃ ಅಂತವರ ಸಾಲವನ್ನ ಪರಿಹಾರ ಮಾಡತಕ್ಕಂಥದ್ದಕ್ಕೆ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳಬಹುದು. ಏನ್ ಹೇಳ್ತೀರಿ? ಏನು ಪರಿಹಾರ ಬಯಸಬಹುದು ನೀವು ಶಾಸಕರಾಗಿ? ಈಗ ಯಾರು ಮೃತಪಟ್ಟಿದ್ದಾರೆ ರೈತ, ಅವನ ಕುಟುಂಬಕ್ಕೆ ಗರಿಷ್ಠ ಪ್ರಮಾಣದ ಪರಿಹಾರವನ್ನು ಕೊಡುವಂಥದ್ದು, ಜೊತೆಗೆ ಅವನ ಎಲ್ಲ ಸಾಲವನ್ನು ಮನ್ನಾ ಮಾಡುವಂಥದ್ದು. ಮುಂದೆ ಇದು ಆಗದ ಹಾಗೆ ಪುನಃ ರೈತರು ಪದೇ ಅದು ಸರ್ಕಾರಕ್ಕೊಂದು ತಲೆನೋವೆ, ಅದಕ್ಕೊಂದು ಕಾಂಕ್ರೀಟ್ ಆದಂಥ ಗಟ್ಟಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸಲಹೆ ಅಂತ ಹೇಳಿದ್ರೆ ಏನು ರೈತರಿಗೆ ಅದಕ್ಕೆ ಸಹಕಾರಿ ಪದ್ಧತಿ ಆದಂಥ ಬೇಸಾಯ ತರಬೇಕಾಗಿತ್ತು. ಈಗಾದರೆ ಈಗ ಒಬ್ಬ ವೈಯಕ್ತಿಕವಾಗಿ ನನಗೆ ನಷ್ಟ ಆದರೆ ನಷ್ಟ ಆಗುತ್ತೆ, ಸಾಮೂಹಿಕವಾಗಿ ತೆಗೆದುಕೊಂಡು ಅದು ಎಲ್ಲರಿಗೂ ಬರ್ತದೆ, ಲಾಭಾಂಶ ಬರುವಂಥದ್ದು ಅದೇ ಅಲ್ಲ. ಭೂ ಸುಧಾರಣೆ ಕಾನೂನನ್ನು 1974ಕ್ಕೆ ತಂದ ಉದ್ದೇಶವೇ ಅದೇ. ಅದನ್ನು ಎಲ್ಲೋ ಕೈಬಿಟ್ಟಿದೆ ಎಲ್ಲ ಸರ್ಕಾರ ಕೂಡ. ಆದ್ರಿಂದ ಈ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಎಲ್ಲಾ ರೀತಿಯಿಂದ ಅವನನ್ನು ಬಿಟ್ಟರೆ ಯಾರಿಗಿಲ್ಲ. ಒಂದು ಮುಂಗಾರು ಕೈ ಕೊಡುವಂತ ಸೂಚನೆ ಇದೆ. ಹವಾಮಾನ ತಜ್ಞರು ಅದೇ ಹೇಳಿದ್ರು, ಎಲ್ಲಿನೋ ಎಫೆಕ್ಟ್ ಅದು ಇದು ಅಂತ ಹೇಳಿದ್ರು. ಸೊ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಆತಂಕದ ದಿನಗಳಿದಾವೆ. ಸೊ ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಪ್ಯಾಕೇಜ್ ಮಾಡ್ಕೊಳ್ಬೇಕು ಎರಡನ್ನ. ಈಗ ಕೇಂದ್ರ ಆಗಲಿ ಕೂಡ ಇವರದನ್ನು ಕೇಳುವಂತ ವ್ಯವಸ್ಥೆ ಮಾಡ್ಬೇಕಲ್ಲ, ಅದೊಂದು ಗ್ರಾಸ್ ರೂಟ್ ನಲ್ಲಿ ಹೋಗುವಂಥದ್ದು ವ್ಯವಸ್ಥೆ ಮಾಡುವಂತದನ್ನ, ಕೇಳುವಂತದನ್ನ, ಅದು ಎಷ್ಟಾಗಿದೆ ಅಂಕಿಅಂಶ ಕೊಡುವಂತದ್ದು ರಾಜ್ಯ ಸರ್ಕಾರ ಮಾಡಬೇಕು. ಒಟ್ಟು ವ್ಯವಸ್ಥೆಯನ್ನು ಮಾಡಿ ಕೇಂದ್ರ ಸರ್ಕಾರ ಕೇಳುವಂತ ಜೊತೆಗೆ ರಾಜ್ಯ ಸರ್ಕಾರ ಅದಕ್ಕೆ ಕಾರ್ಯಕ್ರಮವನ್ನು ನಿರೂಪಿಸಬೇಕಾಗುತ್ತೆ. ಯಾಕಂದ್ರೆ ಯಾರೇ ಆಗಲಿ, ಅದು ನಮ್ಮ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಉತ್ತರ ಕನ್ನಡ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಎಲ್ಲ ರೈತರ ಒಟ್ಟಾಗಿ ತೆಗೆದುಕೊಂಡು ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲ ಅಂಕಿಅಂಶವನ್ನು ಕ್ರೋಢೀಕರಿಸಿ ಅವರ ಪೂರ್ತಿ ಸಾಲ ಮನ್ನಾ ಮಾಡಿ ಅವನನ್ನು ಒಬ್ಬ ಸ್ವತಂತ್ರ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಸರ್ಕಾರ ಕಾರ್ಯಕ್ರಮ. ಜಯರಾಮ್ ಶೆಟ್ಟರ್ ಧನ್ಯವಾದಗಳು. ವೆಂಕಪ್ಪ ಗೌಡ್ರೆ ಧನ್ಯವಾದಗಳು. ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ರು. ಇದು ಈ ಹೊತ್ತಿನ ವಿಶೇಷ. ಆತ್ಮಹತ್ಯೆ ಭಾಗ್ಯ ಸರಣಿ ಮುಂದುವರಿತಾ ಇದೆ. ಸೊ ನಿನ್ನೆಯ ದಿನದ ಬೆಳವಣಿಗೆ 7 ಜನ ಒಂದು ದಿನದಲ್ಲಿ ಸುಸೈಡ್ ಮಾಡಿಕೊಂಡದ್ದು. ಸೊ ಇಂಥ ದಿನಗಳು ಬರೋದೇ ಬೇಡ ಅಂತಾನೆ ಎಲ್ಲರದು ನಿರೀಕ್ಷೆ. ಅನ್ನದಾತ ರೈತನನ್ನ ನಾವು ಯಾವಾಗಲೂ ಹೇಳೋದಿದೆ, ದೇಶದ ಬೆನ್ನೆಲುಬು, ಮಾತಿಗೆ ಮಾತ್ರ ದೇಶದ ಬೆನ್ನೆಲುಬು ಆಗ್ತಾ ಇದೆ. ಆದರೆ ಕೃತಿಯಲ್ಲಿ ಯಾವುದೇ ಸರ್ಕಾರ, ವಿಪಕ್ಷಗಳು ಕೂಡ ಈ ಬಗ್ಗೆ ಹೆಚ್ಚು ಆಸಕ್ತಿ, ಹೆಚ್ಚು ಗಂಭೀರತೆಯನ್ನು ತೋರಿಸುವಂಥದ್ದು ಕಾಣಿಸ್ತಾ ಇಲ್ಲ. ಸೊ ರೈತರ ಆತ್ಮಹತ್ಯೆ ಸರಣಿ ಆದಷ್ಟು ಬೇಗ ಅದಕ್ಕೊಂದು ಪರಿಹಾರ ಸಿಗಲಿ ಅನ್ನುವಂಥದ್ದು ಎಲ್ಲರ ಹಾರೈಕೆ ಕೂಡ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ